ಪರಸ್ಪರ ಆಂತರಿಕ ವಿಷಯಗಳಿಗೆ ಪರಸ್ಪರರು ಕೈ ಹಾಕಬಾರದು, ರಕ್ಷಣೆ ವಿಷಯವಾಗಿ ಯುದ್ಧ ಮಾಡಬಾರದು. ಹೀಗೆ ಪಂಚಶೀಲವನ್ನು ಒಪ್ಪಿಕೊಂಡಂತಹ ಚೈನಾ 1962 ಇಸ್ವಿಯಲ್ಲಿ ನಾನು ಹುಡುಗನಾಗಿದ್ದಂಥ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಂಥ ಸಂದರ್ಭದಲ್ಲಿ ತಾವೆಲ್ಲ ಆಗ ಹುಟ್ಟಿರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಏಕಾಏಕಿ ನೇಪಾಳದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿ ನಮ್ಮಲ್ಲಿ ತಯಾರಿರಲಿಲ್ಲ. ಚಿಕ್ಕ .303 ರೈಫಲ್ ಮಾತ್ರ ಇತ್ತು. ಮೆಷಿನ್ ಗನ್ಗಳು ಸಾಕಷ್ಟು ಇರಲಿಲ್ಲ, ಟ್ಯಾಂಕರ್ಗಳಿರಲಿಲ್ಲ, ಬಾರ್ಡರ್ನಲ್ಲಿ ರಸ್ತೆ ಇರಲಿಲ್ಲ, ಬಂಕರ್ಗಳು ಸಾಕಷ್ಟು ಪ್ರಮಾಣದ ಇಲ್ಲದ ಸಂದರ್ಭದಲ್ಲಿ ಅನಾಯಾಸವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನ ಚೈನಾ 1962ರಲ್ಲಿ ಆಕ್ರಮಣ ಮಾಡಿ ತನ್ನ ಕಬ್ಜಕ್ಕೆ ಕೊಂಡೊಯ್ತು. ಆವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಮಾತುಕತೆಯಲ್ಲಿಯೂ ಕೂಡ ಅದು ಭಾಗವಹಿಸುತ್ತದೆ. ಆದರೆ ತಾನು ಆಕ್ರಮಣ ಮಾಡಿದಂತ ಒಂದು ಇಂಚನ್ನು ನೆಲವನ್ನು ಬಿಟ್ಟುಕೊಳ್ಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ಉತ್ತರದಲ್ಲಿ ಒಂದು ಭಾಗ ನನಗೆ ಸೇರಿತು ಎನ್ನುವಂತ ಒಂದು ಕುಂಟು ನೆಪವನ್ನು ಹೇಳಿ ನಮ್ಮ ಗಡಿ ರಕ್ಷಕರಿಗೆ, ಸೇನಾ ಮುಖಂಡರಿಗೆ ತೊಂದರೆಯನ್ನು ಕೊಡ್ತಾ ನಾನು ಆಕ್ರಮಣ ಮಾಡ್ತೇನೆ ಎನ್ನುವಂತ ಎಲ್ಲ ತಯಾರಿಯನ್ನು ಮಾಡಿ ಸೇನೆಯನ್ನ ಅಲ್ಲಿ ಜಮಾವಣೆ ಮಾಡಿ ರಸ್ತೆ ಮಾಡಿ ಪಾಕಿಸ್ತಾನದ ಜೊತೆ ಹೊಂದಾಣಿಕೆಯನ್ನು ಮಾಡಿ ನಮ್ಮ ಮೇಲೆ ಯುದ್ಧಕ್ಕೆ ಹೊರಟಂತಹ ಚೈನಾ ಅದರ ಆರ್ಥಿಕತೆಯ ಅವಲಂಬನೆಗೆ ಭಾರತವನ್ನು ಅವಲಂಬಿಸಿದೆ. ಭಾರತ ಸಮೃದ್ಧವಾದಂತಹ ಒಂದು ವ್ಯಾಪಾರ ರಾಷ್ಟ್ರ ಚೀನಾಕ್ಕೆ. ಚೀನಾದ ವಾರ್ಷಿಕ ವರಮಾನದಲ್ಲಿ ಸುಮಾರು 17.5% ವರಮಾನ ಭಾರತದಿಂದ ಬರುವಂತಹದ್ದು. ಭಾರತಕ್ಕೆ ಅಗ್ಗದ ಬೇಡದ ವಸ್ತುಗಳನ್ನ, ಆಟಿಕೆಗಳನ್ನ, ಇಲೆಕ್ಟ್ರಿಕಲ್ ಗೂಡ್ಸ್, ಮೊಬೈಲ್ ಇಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನೆಲ್ಲ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ನಮಗೆ ಕಳುಹಿಸಿ ನಮ್ಮ ಜನರನ್ನ ಮಂಕು ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ಸುಲಿಗೆ ಮಾಡ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಒಂದು ಚಾಣಾಕ್ಷ ನೀತಿಯಿಂದಾಗಿ ಅವರು ಮಾಡಿದಂತಹ ಈ ತಂತ್ರದ ಪರಿಣಾಮವಾಗಿ ಇವತ್ತು ತತ್ಕಾಲಕ್ಕೆ ಚೈನಾ ತನ್ನ ಸೇನೆಯನ್ನು ಹಿಂದೆ ಕೊಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಯೋಗ್ಯವಲ್ಲದಂತಹ ಒಂದು ದುಷ್ಟ ರಾಷ್ಟ್ರ ಚೈನಾ. ಚೈನಾದಲ್ಲಿ ತಯಾರಾದಂತ ಯಾವತ್ತೂ ವಸ್ತುವನ್ನ ನಾವು ಉಪಯೋಗಿಸಬಾರದು. ಇವತ್ತು ಸೈನಿಕರನ್ನ ನಿಯೋಜಿಸಿ ನಮ್ಮ ದೇಶಕ್ಕೆ ಒಟ್ಟಿಗೆಯಾಗಿ ಅದನ್ನು ದಹಿಸುವಂತಹ ಕಾರ್ಯಕ್ರಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಯುತ ಶರಣ್ ಪಂಪಲ್, ಪರಿಷತ್ತಿನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಗೋಪಾಲ್ ಗುತ್ತರ್, ಪರಿಷತ್ನ ಮಂಗಳೂರು ಜಿಲ್ಲೆಯ ಎಲ್ಲ ಘಟಕದ ಪ್ರಮುಖರು ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈಗ ಪ್ರತಿಭಟನಾ ಕಾರ್ಯಕ್ರಮ ಬಹಿಷ್ಕರಿಸಿ ಮುಖಾಂತರ ಷಡ್ಯಂತ್ರವನ್ನು ರೂಪಿಸಿಕೊಂಡು ನಮ್ಮ ದೇಶವನ್ನು ನಾವು ಪ್ರಪಂಚಕ್ಕೆ ಒಂದು ದೊಡ್ಡದಾದ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿ ನನ್ನ ಮೊಬೈಲ್ ತೂಕಬಾರ್ದು ಒಂದು ಪೆನ್ ಅನ್ನು ಉಪಯೋಗ ಮಾಡ್ತಾ ಇದ್ರಲ್ಲಿ ಮೇಡ್ ಇನ್ ಅಂತಿಲ್ಲ. ಮತ್ತೆ ಗೊತ್ತಾಯ್ತು ಅದು ಮೇಡ್ ಇನ್ ಚೈನಾ ಅಂತೇಳಿ. ಏನು ಅಜಿನೋಮೋಟೋ ಅಂತ ಒಂದು ದಯವಿಟ್ಟು ಅಜಿನೋಮೋಟೋ ಅಂತ ಏನು ಹೆಜ್ಜೆಯನ್ನ ಹಿಂದೆ ಇಡಬೇಕಿದ್ರೆ ಅದರಲ್ಲಿ ಕೂಡ ದೇಶದಲ್ಲಿ ಇಡೀ ಸಂಘ ಬಹಿಷ್ಕರಿಸಿ ಭಾರತ್ ಮಾತಾ ಕಿ, ಬಜರಂಗ್ ದಳ ಕಿ, ಮಾತಾ ಕಿ. ಬಹಿಷ್ಕರಿಸಿ ಹೋಗಿ ಪ್ರತ್ಯೇಕ ಹೋಗಿ ಅದನ್ನ ಉಪಯೋಗಿಸಿದ ಹಾಗೆ